ಇನ್ನು ಮಂಗಳೂರು ಡೈರಿ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಆಶ್ರಯದಲ್ಲಿ 32ನೇ ವರ್ಷದ ಗಣೇಶೋತ್ಸವ ಸಂಭ್ರಮದಿಂದ ನಡೀತಾ ಇದೆ. ಇಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಸಂಭ್ರಮ ಸಡಗರದಿಂದ ಜರುಗಿದವು. ಮಂಗಳೂರಿನ ಕುಲಶೇಖರದಲ್ಲಿರುವ ಮಂಗಳೂರು ಡೈರಿ ಆವರಣದಲ್ಲಿ 32ನೇ ವರ್ಷದ ಗಣೇಶೋತ್ಸವ ಸಂಭ್ರಮದಿಂದ ನಡೆಯುತ್ತಿದೆ. ಸೆಪ್ಟೆಂಬರ್ 13ರಿಂದಲೇ ನಾನಾ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಇಂದು ಮಹಾಪೂಜೆ ಧಾರ್ಮಿಕ ವಿಧಿಗಳೊಂದಿಗೆ ನಡೆಯಿತು. ಈ ವೇಳೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ವಿ ಸತ್ಯನಾರಾಯಣ ರವರು ಮಾತನಾಡಿ, 3 ದಿನಗಳ ಪರ್ಯಂತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಗಣೇಶನ ದೇವಸ್ಥಾನ ನಿರ್ಮಾಣ ಮಾಡುವ ಕುರಿತು ಚಿಂತನೆ ನಡೆಸಲಾಗಿದೆ ಅಂತ ಅವರು ಹೇಳಿದ್ರು. ನಾವು ಇದರ ಸುಮಾರು 32 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಿದ್ದೇವೆ. ಮೊದಲು ಸಣ್ಣ ಪ್ರಮಾಣದಲ್ಲಿ ಮಂಗಳೂರು ಡೈರಿಯ ಆವರಣದಲ್ಲಿ ಆರಂಭವಾದಂತಹ ಈ ಗಣೇಶೋತ್ಸವ ಈಗ ಪೂರ್ಣ ಪ್ರಮಾಣದಲ್ಲಿ 3 ದಿನಗಳ ಒಂದು ಕಾರ್ಯಕ್ರಮ ನಮ್ಮ ಡೈರಿ ಆವರಣದಲ್ಲಿ ನಾವು ಮಾಡ್ತಿದ್ದೇವೆ. ಜನಸಂಖ್ಯೆ ಅಂದರೆ ಉದ್ಯೋಗಿಗಳ ಸಂಖ್ಯೆ ಜೊತೆಗೆ ನಮ್ಮ ಗುತ್ತಿಗೆ ನೌಕರರ ಸಂಖ್ಯೆ ಕೂಡ ಹೆಚ್ಚಾದ ಕಾರಣ ಅದನ್ನು ಹೊರಭಾಗದಲ್ಲಿ ಈಗ ಸ್ವಲ್ಪ ದೊಡ್ಡ ಮೂರ್ತಿಯನ್ನು ಕೂರಿಸಿ ಆಚರಣೆ ಮಾಡ್ತಾಯಿದ್ದೇವೆ. ಈ ಒಂದು ಗಣೇಶನ ಮೂರ್ತಿಯನ್ನು ಮೋಹನ್ ರಾವ್ ಪ್ರತಿಭೆಗಳು ಮಣ್ಣಗುಡ್ಡ ಅವರು ವಿಶ್ವವಿಖ್ಯಾತ ಮಣ್ಣಿನ ಗಣಪತಿಯನ್ನು ಮಾಡುವಂತಹ ಕುಟುಂಬದವರು. ಸೊ ಅಲ್ಲಿ ನಾವು ಪ್ರತಿ ವರ್ಷ ಮಾಡಿಸಿ ತರುವಂಥ ವ್ಯವಸ್ಥೆ ಮಾಡ್ತೇವೆ. ಗಣಪತಿಗೆ ಬೇಕಾದಂತಹ ಆಭರಣಗಳನ್ನು ಎಲ್ಲವನ್ನೂ ಕೂಡ ಅದರ ಜೊತೆಗೆ ಪೂಜೆಯ ಪರಿಕರಗಳನ್ನು ಈ ಒಕ್ಕೂಟದ ಉದ್ಯೋಗಿಗಳು ಅದನ್ನು ದಾನ ಮಾಡಿದ್ದಾರೆ, ಆ ಸಮಿತಿಗೆ ದಾನ ಮಾಡಿದ್ದಾರೆ. ಈ ವೇಳೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಕಾರ್ಯಕಾರಿ ಮಂಡಳಿ ಸದಸ್ಯರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಸಂದರ್ಭ ಹುಲಿ ವೇಷಧಾರಿಗಳ ಕುಣಿತ ಜನರನ್ನ ಮನರಂಜಿಸಿತು. ಸೆಪ್ಟೆಂಬರ್ 13ರಿಂದ 15ರ ತನಕ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗವಹಿಸಿದ್ರು. ನಾಗೇಶ್ ಕಾಪೂರು, ವಿ4 ನ್ಯೂಸ್ 24/7 ಮಂಗಳೂರು.